Krishna Krishna Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare. ಸೊ ಈ ಅಧ್ಯಾಯ ವೇಣ ಮಹಾರಾಜನ ಕತೆ. ಸೊ ಈಗ ವೇಣ ಮಹಾರಾಜನ ದೇಹದಿಂದಲೇ ಋಷಿಮುನಿಗಳು ನೆಕ್ಸ್ಟ್ ಮುಂದೆ ಒಬ್ಬ ಪೀಳಿಗೆಯನ್ನು, ಒಬ್ಬ ರಾಜನನ್ನು ರಾಜರ್ಷಿಯನ್ನು ಪಡಿಬೇಕು ಅಂತ ಅವ್ರು ನಿರ್ಧರಿಸಿದ್ದಾರೆ. ಅವರು ಸೊ ನಿರ್ಧರಿಸಿ ಅವರು ಈಗ ಅವರ ತಾಯಿ ಆ ದೇಹವನ್ನು ಇಟ್ಟಿದ್ರು. ಅದನ್ನೇನೋ ಒಂದು ಔಷಧಗಳು ಮಂತ್ರಗಳೆಲ್ಲ ಹಾಕಿ ಅದ ಮಂತ್ರಗಳ ಉಚ್ಚಾರಣೆಯಿಂದ ಅದನ್ನು ಇಟ್ಟಿದ್ರು. ಅದೇ ದೇಹದಿಂದ ಈಗ ಅವರು ನಂತರ ಈಗ ಪೃಥು ಮಹಾರಾಜನ ದೇಹವನ್ನು ತಯಾರಿ ಮಾಡ್ತಾರೆ. ಪೃಥು ಮಹಾರಾಜ ಸೊ ಮತ್ತೆ ಅರ್ಚಿ. ಸೊ ಅವರ ಮುಂಚೆ ಇವಾಗ ನೋಡ್ತಾ ಇರೋದು ಈಗ ಬಾಹುಕ, ಒಬ್ಬ ಬಾಹುಕ ಅವನೆಲ್ಲ ದೇಹದ ಪಾಪಗಳು ಎಲ್ಲವೂ ತೆಗೆದುಕೊಂಡು ಅವನು ಒಬ್ಬ ವ್ಯಕ್ತಿ ಹುಟ್ಟೋದು ಅಂತ ಹೇಳ್ತಾ ಇದೆ. ಸೊ ಹಿಂದೆ ಇದು ಸಾಧ್ಯ ಆಗ್ತಾ ಇತ್ತು. ಈ ರೀತಿಯ ಒಂದು ತಪೋಧನರು ಅಂತ ಹೇಳಿದ್ದಾರೆ ಈ ಮುನಿಗಳು. ಸೊ ಅವರಿಗೆ ಸಾಧ್ಯ ಆಗ್ತಾ ಇತ್ತು ಅವರಿಗೆ. ಸೊ ಆದ್ರೆ ಶ್ರೀಲ ಪ್ರಭುಪಾದರು ಹೇಳೋದು ಇದೇನು ಬಹಳ ಆಶ್ಚರ್ಯಕರವಾದದ್ದಲ್ಲ ಅಂತ ಹೇಳ್ತಾರೆ. ನಮಗೆ ತುಂಬಾ ಆಶ್ಚರ್ಯಕರ ಅನ್ಸುತ್ತೆ ಇದು. ಈ ತರ ಕೇಳಿದ್ರೆ, ಈ ತರ ಒಬ್ಬ ವ್ಯಕ್ತಿ ಸತ್ ಮೇಲೆ ಮತ್ತೆ ಆ ವ್ಯಕ್ತಿಯ ದೇಹದಿಂದ ಮತ್ತೆ ಒಂದು ಜೀವನ ಸೃಷ್ಟಿ ಮಾಡಿದ್ದು ಹಾಗೆ ಅನ್ಸುತ್ತೆ ನಮ್ಗೆ. ಆಶ್ಚರ್ಯ. ಆದ್ರೆ ಶ್ರೀಲ ಪ್ರಭುಪಾದರು ಹೇಳೋದು ಇದು ಗೊತ್ತಿರೋ ವಿಧಾನ, ಪ್ರಕ್ರಿಯೆ, ಅದು ಅವರು ಒಂದು ಕಲೆಯನ್ನು ಅವ್ರಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಸೊ ಕಲೆಯ ಮೂಲಕ ಅವರು ನಾವು ಹೇಗೆ ಒಂದು ಬೆಣ್ಣೆಯನ್ನು ಹಾಲಿನಿಂದ ಕಡಿದ್ರೆ ಬೆಣ್ಣೆ ಏನೋ ಬರುತ್ತೆ, ಆ ರೀತಿಯಲ್ಲಿ ಇವರು ವೇಣ ಮಹಾರಾಜನ ತೊಡೆಗಳು, ಸೊ ತೊಡೆಗಳಿಂದ ಈ ರೀತಿ ಒಬ್ಬ ವ್ಯಕ್ತಿಯನ್ನು ಅವರು ಸೃಷ್ಟಿ ಮಾಡಿದ್ರು. ಎಲ್ಲ ಅವನ ಆಕ್ಚುಲಿ ಅವರು ನಿರ್ಣಯಿಸಿದ್ದೇನೆಂದ್ರೆ ಇದರಲ್ಲಿ ಬರುವ ಪ್ರತಿಯೊಂದು ನೆಕ್ಸ್ಟ್ ಪೀಳಿಗೆಯವರು, ನೆಕ್ಸ್ಟ್ ಜನರೇಷನ್ ಅವರೆಲ್ಲರೂ ಕೇಶವಾಶ್ರಯ, ಅವರೆಲ್ಲರೂ ಕೃಷ್ಣನ ಶುದ್ಧ ಭಕ್ತರು ಅಂತ ಅವ್ರು ನೋಡಿದ್ರು. ಇದೇನೋ ಒಂದು ಅಕಸ್ಮಾತ್ ಆಗಿ ಒಂದು ಸಲ ನಡೆದ ಇದು ಹೀಗೆ ವೇಣ ಮಹಾರಾಜ್ ಅಂತ ವ್ಯಕ್ತಿ ಬಂದದ್ದಷ್ಟೇ. ಇಲ್ಲಾಂದ್ರೆ ಈ ಪರಂಪರೆಯಲ್ಲಿ ಬರೋರೆಲ್ಲರೂ ಕೂಡ ಅವ್ರಿಗಷ್ಟು ಇದಿರುತ್ತೆ, ಆ ರಾಜರ್ಷಿಗಳು ಅವ್ರಿಗಷ್ಟು ಶಕ್ತಿ ಇರುತ್ತೆ. ಅದರಿಂದ ಸಂಪೂರ್ಣ ಸಮಾಜಕ್ಕೆ ಒಳ್ಳೇದಾಗುತ್ತೆ. ಯಾಕೆ ಈ ಅವಕಾಶವನ್ನು ನಾವು ತಗೊಳ್ಬೇಕು ಅಂತ ಅವ್ರು ಮಾಡಿದ್ರು. ಸೊ ಮೊದಲಿಗೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಇಲ್ಲಿ ಅವರು ಒಂದು ವಿಶೇಷವಾದ ಒಂದು ವಿಧಾನ, ಅದೇನೋ ವಿಧಾನ ಅದು ಎಲ್ಲವೂ ಅಷ್ಟೇ. ಇವಾಗ ಒಂದು ನಿಗೂಢನೆ, ಒಂದು ರಹಸ್ಯನೇ, ಒಂದರ ರೀತಿಯಲ್ಲಿ ನಾವು ಅದನ್ನು ನೋಡ್ತಾ ನೋಡ್ತಾ ಏನಾಗ್ಬಿಡುತ್ತೆ, ನಮಗೆ ಇದು ಏನು ರಹಸ್ಯ ಇಲ್ಲ ಅನ್ಸುತ್ತೆ. ಭಗವಂತನ ಇದ್ರಲ್ಲೇ ಸೃಷ್ಟಿಯಲ್ಲೇ ಹೇಗೆ ಪ್ರತಿ ಜೀವಿಯು ಹುಟ್ಟು ಬರುತ್ತೆ ಅಂದ್ರೆ ಅದು ಒಂದು ರಹಸ್ಯ. ಸೊ ಆದರೂ ಅಲ್ಲಿ ಮುಖ್ಯವಾದ ವಿಷಯ ಏನು ಅಂದ್ರೆ ಅಲ್ಲಿ ಆತ್ಮ ಅಲ್ಲೋಗಿ ಆಶ್ರಯಿಸ್ಬೇಕು. ಆಗ ಅದು ಜೀವ ಅಲ್ಲಿಂದ ಬರೋದು, ಅಲ್ಲಿ ದೇಹ ಒಂದು ಜೀವದ ಲಕ್ಷಣಗಳನ್ನು ತೋರ್ಸಕ್ಕೆ ಸಾಧ್ಯ. ಮೊದಲಿಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಸಾಕ್ಷಿ. ಏನಕ್ಕೆ ಸಾಕ್ಷಿ? ಇದು ಏನು ಸಾಕ್ಷಿ ಅಂದ್ರೆ ಪ್ರತಿ ಜೀವಿಯು ವಿಭಿನ್ನವಾದದ್ದು, ಪ್ರತಿ ಜೀವಿಯು ಇನ್ನೊಂದು ಆತ್ಮ. ಎಲ್ಲ ಜೀವಿಗಳು ಒಂದೇ ಅಂತ ಅಲ್ಲ. ಸೊ ಎಲ್ಲ ಒಂದೇ ಅಂದ್ರೆ ನಾವು ಗುಣವಾಗಿ ಒಂದೇ, ಆದ್ರೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರದ್ದು ಒಬ್ಬೊಬ್ಬರದ್ದು ಇಚ್ಛೆ ಇದೆ, ಒಬ್ಬೊಬ್ರದ್ದು ಇಷ್ಟ ಇದೆ, ಒಬ್ಬೊಬ್ರದ್ದು ಇಷ್ಟ ಇರೋದಿಲ್ಲ. ಬೇರೆ ಬೇರೆ ಅಸ್ತಿತ್ವ ಬೇರೆ, ನಮ್ಮ ಅಸ್ತಿತ್ವ ಬೇರೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ವೇಣ ಮಹಾರಾಜನ ತೊಡೆಗಳು, ಅದನ್ನ ಇದು ಮಾಡಿದಾಗ ಮತ್ತೆ ವೇಣ ಮಹಾರಾಜನ ಹುಟ್ಟು ಬರಲ್ಲ, ಅವನ ಜೀವಂತವಾಗಲಿಲ್ಲ. ದೇಹ ಒಂದೇ, ವೇಣ ಮಹಾರಾಜನ ದೇಹ, ಆದ್ರೆ ಬಂದದ್ದು ವೇಣ ಮಹಾರಾಜನ ಆಗಲೇ ಸ್ವಲ್ಪ ಸಮಯ ಕೂಡ ಆಗಿತ್ತು, ಅವನು ಇನ್ನೊಂದು ದೇಹವನ್ನು ಪಡ್ಕೊಂಡ್ಬಿಟ್ಟಿದ್ದ ಅಂತ ಹೇಳ್ತಾರೆ. ಮತ್ತೆ ವೇಣ ಮಹಾರಾಜನ ವ್ಯಕ್ತಿತ್ವ ತುಂಬಾ ದುಷ್ಟ ಪ್ರವೃತ್ತಿ, ಹಾಗೆ ಅವನಿಗೆ ಆ ಜವಾಬ್ದಾರಿ ಇದು ಇರ್ಲಿಲ್ಲ. ಸೊ ಹಾಗೆ ಅವನ ಕರ್ಮ ಅನುಸಾರವಾಗಿ ಅವನು ಮತ್ತೆ ಹೋಗಿದ್ದ, ಅವನ ದೇಹವನ್ನು ಬಿಟ್ಟು ಹೋಗಿದ್ದ ಅಷ್ಟೇ. ಸೊ ಈಗ ಆ ದೇಹದಿಂದ ತಯಾರು ಮಾಡಿ ಹೊಸ ಇನ್ನೊಂದು ಹೊಸ ವ್ಯಕ್ತಿ
ಆ ವ್ಯಕ್ತಿ ಪ್ರತ್ಯೇಕವಾದ ವ್ಯಕ್ತಿ. ಆ ವ್ಯಕ್ತಿಗೆ ವೇನನಿಗೆ ಆ ರೀತಿ ಸಂಬಂಧ ಇಲ್ಲ ಅಂದ್ರೆ ಅದು ಸೇಮ್ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಪ್ರಭುಪಾದರು ಸೊ ನಿರ್ದಿಷ್ಟ ಹೊಸ ವ್ಯಕ್ತಿ ಅಲ್ಲಿ ಸೃಷ್ಟಿಯಾಗುತ್ತೆ, ಮತ್ತೆ ವೇನನೆ ಬಂದದ್ದು. ಸೊ ಪ್ರತಿಯೊಂದು ಜೀವಿ ಕೂಡ ಪ್ರತ್ಯೇಕ. ಸೊ ಮತ್ತೆ ಆ ದೇಹ, ಪ್ರತಿಯೊಂದು ದೇಹದಲ್ಲೂ ಈ ರೀತಿ ಹೇಳ್ತಾ ಇರೋದು, ಆ ರೀತಿ ನೆಕ್ಸ್ಟ್ ಜೀವ ಹುಟ್ಟುವ ಒಂದು ಶಕ್ತಿ ಇದೆ. ಭಗವಂತನು ಅದನ್ನು ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾನೆ, ಒಂದು ವೀರ್ಯದ ಮೂಲಕ, ತಾಯಿಯ ಗರ್ಭದಿಂದ. ಸೊ ಅದರಲ್ಲಿ ಮತ್ತೆ ಅದರ ಮಿಶ್ರಣದಿಂದ ಒಂದು ದೇಹ ಉತ್ಪತ್ತಿ ಆಗುವ ರೀತಿಯಲ್ಲಿ ಭಗವಂತನು ಮಾಡಿದ್ದಾನೆ. ಸೊ ನಮಗೆ ಅದನ್ನ ನೋಡ್ತಾ ಅದು ಕಾಮನ್. ಸೊ ಎಲ್ಲಾ ಕಡೆನೂ ಹಾಗೆ ಜೀವಿಗಳು ಹುಟ್ಟುತ್ತಾ ಇದ್ದಾರೆ. ನೋಡ್ತಾ ನಮಗೆ ಒಂದು ರೀತಿ ಅದೇನು ದೊಡ್ಡ ಇದು ಅನ್ಸೋದಿಲ್ಲ, ಅದು ವಿಸ್ಮಯಕಾರಿ, ಅದ್ಭುತ ಅನ್ಸೋದಿಲ್ಲ. ಆದ್ರೆ ಅದ್ಭುತ. ಸೊ ಭಗವಂತನು ಮಾಡೋದು ಒಂದು ಪ್ರತಿಯೊಂದನು ಅದ್ಭುತವೇ. ಅದು ಭಗವಂತನ ಒಂದು ರೀತಿ ಮಾಡಿದ್ದಾರೆ, ಭಗವಂತನ ಎಷ್ಟು ರೀತಿ ಕೂಡ ಮಾಡಬಹುದು. ಯಾವ ರೀತಿಯಲ್ಲಿ ಕೂಡ ಭಗವಂತನು ಬ್ರಹ್ಮನನ್ನು ಹುಟ್ಟಿಸಿದ್ದು ಅವನು ತನ್ನ ಒಕ್ಕಲಿನಿಂದ ಹುಟ್ಟಿಸಿದ. ಹಾಗೆ ಲಕ್ಷ್ಮೀ ದೇವಿ ಅವರ ಇದು ಕೂಡ ಇನ್ನೊಬ್ರು ಬೇಕಾಗಿಲ್ಲ. ಹಾಗೆ ಭಗವಂತನು ಬ್ರಹ್ಮದೇವರನ್ನು ಹುಟ್ಟಿಸಿದ್ದು. ಮತ್ತೆ ಬ್ರಹ್ಮದೇವರು ಕೂಡ ಸೃಷ್ಟಿ ಮಾಡುವಾಗ ಹೇಳ್ತಾರೆ, ಬ್ರಹ್ಮದೇವರು ಕೂಡ ಅವರ ದೇಹ ಹೇಗೆ ಅಂದ್ರೆ ಅವರ ಬೇರೆ ಬೇರೆ ದೇಹದ ಭಾಗಗಳಿಂದ ಬೇರೆ ಬೇರೆ ಜೀವಿಗಳು ಸೃಷ್ಟಿಯಾಗ್ತವೆ. ಸೊ ನಾವು ಕೇಳ್ತೇವೆ ಭಾಗವತದ ವಿಸರ್ಗ ಮತ್ತೆ ಸೃಷ್ಟಿ ಅವ್ರು ಮಾಡೋದು, ಅವರ ದೇಹದಲ್ಲೂ ಕೂಡ ಆತರ ಶಕ್ತಿಗಳಿವೆ, ನಿಗೂಢ ಶಕ್ತಿಗಳಿವೆ. ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ರೀತಿಯ ಸೃಷ್ಟಿ, ಅವ್ರ ಮನಸ್ಸಿನಿಂದ ಅವರು ಸೃಷ್ಟಿ ಮಾಡೋದು, ಈ ರೀತಿ ಎಲ್ಲ ಇದೆ. ಹೀಗೆ ಇದು ಆದ್ರೆ ಇದು ಪ್ರಕ್ರಿಯೆ, ಇದು ಒಂದು ರೀತಿಯ ಪ್ರಕ್ರಿಯೆ ಗೊತ್ತಿರೋದು, ಗೊತ್ತಿದ್ರೆ ಮಾಡ್ಬೋದು. ಸೊ ಹಾಗೆ ಬ್ರಹ್ಮನ ಸೃಷ್ಟಿಯನ್ನೇ ನೋಡಿ, ಬ್ರಹ್ಮನ ಚಟುವಟಿಕೆಗಳನ್ನ ನೋಡಿ ನಾರದರು ಒಂದ್ಸಲ ವಿಸ್ಮಯವಾಗ್ತಾರೆ. ಬ್ರಹ್ಮದೇವರೇ ಅವರೇ ಪರಮ ಪುರುಷರೇ, ಬ್ರಹ್ಮದೇವರು ಆ ರೀತಿ ಸೃಷ್ಟಿ ಮಾಡ್ತಾರೆ. ಇವಾಗ ನಾವು ನೋಡೋ ರೀತಿ ಸೃಷ್ಟಿ ಅಲ್ಲ, ಅವರ ದೇಹದಿಂದನೇ ಎಲ್ಲ ಎಂತೆಂಥ ಜೀವಿಗಳೆಲ್ಲ ಬರೋದು. ಸೊ ಆ ರೀತಿಯಲ್ಲಿ ನೋಡಿದಾಗ ನಾರದರಿಗೆ ಇವರೇ ಪರಮ ಪುರುಷರೇ ನಾವು ಇಲ್ಲ, ಅದು ಅಲ್ಲ, ಅದು ಬ್ರಹ್ಮದೇವಕ್ಕಿಂತ ಮೇಲಿದ್ದಾರೆ ಕೃಷ್ಣ, ವಿಷ್ಣು ಇದ್ದಾರೆ. ಒಮ್ಮೆ ಹೇಗೆ ಹೇಳ್ತಾರೆ, ಇವರು ಕೂಡ ಯಾರು ವಿಶ್ವಾಮಿತ್ರರು, ಯಾರು ಒಬ್ರು ವಿಶ್ವಾಮಿತ್ರ ಮುನಿ. ಸೊ ಅವರು ಕೂಡ ಒಂದ್ಸಲ ಏನೋ ಯೋಚನೆ ಮಾಡಿದ್ದು, ಏನಿದು 9 ತಿಂಗಳು ತಾಯಿಯ ಗರ್ಭದಲ್ಲಿರ್ಬೇಕು ಈ ರೀತಿ ಎಲ್ಲ. ಸೊ ಯಾಕೆ ಮನುಷ್ಯರು ಒಂದು ಹಣ್ಣುಗಳು ಬರೋ ರೀತಿಯಲ್ಲಿ ಆಗ್ಬಾರ್ದು, ಆತರ ಏನೋ ಅವರು ಏನು ಪಾಮ್ ಟ್ರೀಸ್ ಯಾವ ಎಳ್ನೀರು ಈ ಮರಗಳೆಲ್ಲ ಇದರಿಂದ ಅವರು ಈ ರೀತಿ ಏನೋ ಒಂದು ನಾವು ಸಿಗೋ ಒಂದು ಹಣ್ಣುಗಳು ಸಿಗೋ ರೀತಿಯಲ್ಲಿ ಅವರು ಇದು ಮಾಡಿದ್ರು, ಹುಟ್ಟಿಸಿದ್ರು ಅಂತ ಏನೋ ಹೇಳ್ತಾರೆ. ಈ ರೀತಿ ಎಲ್ಲ ಇದೆ. ಸೊ ಅದೆಲ್ಲ ಆ ಪ್ರಕ್ರಿಯೆ ಗೊತ್ತಿದ್ರೆ ಅದು ಮಾಡ್ಬೋದು, ಅದು ಗೊತ್ತಿದ್ರೆ ಮಾಡ್ಬೋದು. ಸೊ ಹಿಂದೆ ಋಷಿ ಮುನಿಗಳಿಗೆ ಆ ವೇದ ಜ್ಞಾನಗಳಲ್ಲಿ ಮತ್ತೆ ಅದರ ಒಂದು ಪರಂಪರೆ ಜ್ಞಾನ ಇರ್ತಾ ಇತ್ತು, ಹಾಗೆ ಅವ್ರು ತಿಳ್ಕೊಂಡು ಅವರು ಮಾಡ್ತಾ ಇದ್ರು ಅಷ್ಟೇ. ಆದರೂ ಪ್ರಭುಪಾದಗಳು ಇದೇನು ಅಷ್ಟು ದೊಡ್ಡ ಇದಲ್ಲ, ದೊಡ್ಡ ವಿಸ್ಮಯವಾದ ವಿಷಯ ಅಲ್ಲ. ಈ ತರ ಸತ್ತ ದೇಹದಿಂದ ಕೂಡ ಇನ್ನೊಂದು ದೇಹವು ಪಡಿಬಹುದು. ಯಾಕೆ ಮೃತ ದೇಹ ಆಲ್ರೆಡಿ ವೇನ ಮಹಾರಾಜನ ದೇಹ, ಅಲ್ಲಿ ಜೀವ ಇಲ್ಲ, ಅಲ್ಲಿ ಪ್ರಾಣ ಇಲ್ಲ. ಆದರೂ ಮೃತದೇಹದಿಂದಲೂ ಕೂಡ ಒಂದು ಈಗ ಜೀವಂತ ವ್ಯಕ್ತಿಯನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ಮಾತಿನಲ್ಲಿ ಇದೇನು ಅತಿ ಅದ್ಭುತ ವಿಷಯ ಅಲ್ಲ ಅಂತ ಹೇಳ್ತಾರೆ. ಸೊ ಏನಿದೆ, ಸೊ ಇನ್ನೊಂದು ವಿಷಯ ಇಲ್ಲಿ ಏನೇನು ಹೇಳ್ತಾರೆ ಅಂದ್ರೆ, ಆ ವ್ಯಕ್ತಿ, ಅವ್ರು ಮೊದಲು ಹುಟ್ಟಿಸಿದ ವ್ಯಕ್ತಿ, ಅವರು ಎಲ್ಲ ವೇನ ಮಹಾರಾಜನ ಏನು ಕಲ್ಮಶಗಳು, ಪಾಪದ ಇದಿತ್ತು, ಅದನ್ನೆಲ್ಲ ಅವನು ಪ್ರಕ್ರಿಯೆಗಳು ಅದನ್ನೆಲ್ಲ ಅವನು ತಗೊಂಡ. ಸೊ ಹಾಗೆ ತಗೊಂಡು ಹೇಳ್ತಾರೆ, ನಂತರ ಅದೇ ದೇಹದಿಂದ ವೇನ ಮಹಾರಾಜ 2 ಕಡೆಯಿಂದ, ಅವ್ರ ತಂದೆ ತಾಯಿ, ಅವ್ರ ತಾಯಿಯ ಕಡೆಯಿಂದ ಅವನು ಪಾಪಕೃತ್ಯಗಳ ಪ್ರವೃತ್ತಿಯನ್ನು ಪಡೆದದ್ದು ವ್ಯಕ್ತಿ, ಆ ರೀತಿ. ಸೊ ಅದೆಲ್ಲ ಈಗ ನಾಶ ಆಗಿದೆ. ನಂತರ ಈಗ ತಂದೆಯ ಕಡೆಯಿಂದ ಅವರು ಅಂಗ ಮಹಾರಾಜನ ಕಡೆಯಿಂದ, ಧ್ರುವ ಮಹಾರಾಜ ವಂಶದಲ್ಲಿ ಅವರಿಗೆ ಬಹಳ ಆ ರೀತಿಯ ಒಂದು ವಿಶೇಷ ಶಕ್ತಿ, ವಿಶೇಷ ಸಾಮರ್ಥ್ಯ ಇದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಈಗ ಅವರು ನೆಕ್ಸ್ಟ್ ಪೃಥು ಮಹಾರಾಜ್ ಅವರನ್ನು ಹುಟ್ಟಿಸ್ತಾರೆ. ಸೊ ಆ ವ್ಯಕ್ತಿ ನೆಕ್ಸ್ಟ್ ಇವಾಗ ಅವರು ಹುಟ್ಟಿದ ವ್ಯಕ್ತಿ ನಿಷಾದ ಅಂತ ಹೇಳಿ ಹೇಳ್ತಾರೆ. ಸೊ ನಿಷಾದ ಅಂದ್ರೆ ಆತರ ಜನರು ಹೆಚ್ಚಾಗಿ ಕಾಡುಗಳಲ್ಲಿ, ಬೆಟ್ಟಗಳಲ್ಲಿ ಆ ರೀತಿ ಇರ್ತಾರೆ. ಅವರು ನಗರಗಳ ಮಧ್ಯೆ ಇರಕ್ಕಾಗೋದಿಲ್ಲ, ಯಾಕಂದ್ರೆ ಅವರ ಆತರ ಗುಣಗಳು ಆ ರೀತಿ ಅಂತ ಹೇಳ್ತಾರೆ. ಗುಣಗಳಂದ್ರೆ ಆ ರೀತಿ ಕಳ್ಳತನ ಮಾಡೋದು, ಆ ರೀತಿ ಹಿಂಸೆ, ಆ ರೀತಿ ಬೇಟೆ ಮಾಡೋದು. ಸೊ ಈ ರೀತಿ ಇದು ಒಂದು ನಾಗರಿಕ ಸಮಾಜದಲ್ಲಿ ಇರ್ಲಿಕ್ಕೆ ಆಗೋದು. ನಾಗರಿಕ ಸಮಾಜದಲ್ಲಿ ಒಂದೊಂದ್ಸಲ ಹೇಳ್ತಾರಲ್ಲ, ಕಳ್ಳರು ಅವರು ಮತ್ತೆ ಅವ್ರನ್ನ
ಒಂದ್ಸಲ ಅದು ಸ್ವಭಾವ ಆಗಿ ಇದ್ರೆ ಮತ್ತೆ ಮತ್ತೆ ಅವರೇ ಇವ್ರಿಗೆ ಗೊತ್ತು, ಏನಾದ್ರು ಒಂದು ಹೊಸ ಇದು ಬಂದ್ರೆ ಪೊಲೀಸ್ ಅವ್ರಿಗೆ ಗೊತ್ತು, ಇದ್ರೆ ಯಾರು ಯಾರು ಕಳ್ಳರೇ ಯಾರು ಮಾಡಿರ್ತಾರೆ ಅಂತ. ಅವ್ರ ಹತ್ರ ಎಷ್ಟೊಂದು ಲಿಸ್ಟ್ ಇರುತ್ತೆ, ಪಟ್ಟಿ ಇರುತ್ತೆ, ಅವ್ರ ಹಿಂದಿನ ಇದು ಅವರೆಲ್ಲ ರೆಕಾರ್ಡ್ಸ್ ಇಟ್ಟಿರ್ತಾರೆ. ಸೊ ಆ ಸ್ವಭಾವ ಹಾಗೆ ಸ್ವಭಾವ ಮತ್ತೆ 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 ರಿಪೀಟ್ ಆಗ್ತಾ ಇದೆ. ಸೊ ಹಾಗೆ ಅವ್ರನ್ನೇ ಹೋಗಿ ಅವ್ರದಲ್ಲೇ ಯಾರಾದ್ರೂ ಒಬ್ರು ಇರ್ಬೋದು ಅಂತ ಮೊದಲಿಗೆ. ಸೊ ಈ ರೀತಿ ಹಿಂದೆ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಈ ರೀತಿ ಆ ರೀತಿ ಸ್ವಭಾವ ಅವ್ರನ್ನ ನಾಗರಿಕತೆಯಿಂದ ಹೊರಗೆ ಹಾಕ್ಬಿಟ್ಟು ನೀವು ಬೆಟರ್ ನೀವು ನಿಮ್ಮ ಆ ರೀತಿಯ ಒಂದು ಚಟುವಟಿಕೆಗಳು ಬೆಟರ್ ನೀವು ಆ ರೀತಿ ಕಾಡು ಮೃಗಗಳ ಮಧ್ಯೆನೆ ಇದ್ಬಿಡಿ. ಯಾಕಂದ್ರೆ ಕಾಡು ಮೃಗಗಳು ಅರಣ್ಯದಲ್ಲಿ ಅಲ್ಲಿ ಈ ರೀತಿಯೇ, ಅಲ್ಲಿ ಏನ್ ನಡೆಯುತ್ತೆ ಅಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಕೊಲ್ತಾ ಇರುತ್ತೆ, ಮತ್ತೆ ಇನ್ನೊಂದು ಪ್ರಾಣಿ ಬರುತ್ತೆ, ದೊಡ್ಡ ಪ್ರಾಣಿ, ಅದು ಬಂದು ಅದು ತನ್ನ ಆಹಾರ ಅಂತ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದೆಲ್ಲ ಇದು ನಡೆಯುತ್ತಲ್ಲ. ಮನುಷ್ಯನ ಸ್ವಲ್ಪ ಅಟ್ಲೀಸ್ಟ್ ಧಾರ್ಮಿಕತೆ ಇರುತ್ತೆ, ಸ್ವಲ್ಪ ವ್ಯವಸ್ಥೆ ಇರುತ್ತೆ, ಒಬ್ಬರ ಆಹಾರ ಇನ್ನೊಬ್ಬರ ಆಹಾರ. ಸೊ ನೀವೊಂದು ಪ್ಲೇಟ್ ಅಂತ ತಗೊಳ್ಳಿ, ನಾನು ಇನ್ನೊಂದು ಪ್ಲೇಟ್ ಅಂತ ತಗೊಳ್ತೀವಿ. ಸೊ ಆತರ ಬೇರೆಯವ್ರು ಹಂಚ್ಕೊಳ್ತೀವಿ, ಇದೆಲ್ಲ ಇರುತ್ತೆ. ಆದ್ರೆ ಪ್ರಾಣಿ ಪ್ರಪಂಚದಲ್ಲಿ ಈ ರೀತಿ ಇರೋದಿಲ್ಲ. ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಒಬ್ಬರ ಮೇಲೆ ಇನ್ನೊಬ್ರು ಅವ್ರವರು ಪಡ್ಕೊಳ್ಬೇಕು. ಆ ರೀತಿಯ ಒಂದು ಪೈಪೋಟಿ ಇರುತ್ತೆ ಈ ರೀತಿ. ಸೊ ಆ ರೀತಿ ಈ ವ್ಯಕ್ತಿಗಳಿಗೆ ನಿಷಾದ ಆ ರೀತಿಯ ಒಂದು ಪ್ರವೃತ್ತಿ ಇರೋದ್ರಿಂದ ಅವ್ರಿಗೆ ಬೆಟರ್ ನೀವು ಆ ರೀತಿ ಜೀವಿಗಳ ಮಧ್ಯೆನೇ. ಅಲ್ಲಿ ಹೇಗಿದ್ರು ಅಲ್ಲಿ ನರಿಗಳು, ಹುಲಿಗಳು ಇವೆಲ್ಲ ಏನ್ ಮಾಡ್ತಾ ಇರ್ತೀವಿ, ನರಿಗಳು ಹೊಂಚಾಗ್ತಾ ಇರುತ್ತೆ, ಅಲ್ಲಿ ಹುಲಿಗಳು ಹೊಂಚಾಗ್ತದೆ. ಸೊ ಹುಲಿಗಳಿಗೆ ಸಿಗೋ ಚಾನ್ಸ್ ನರಿಗಳು ಹೋಗುತ್ತೆ. ಈ ರೀತಿ ಎಲ್ಲ ನಡೀತಾ ಇದೆ. ಸೊ ಹೀಗೆ ನಿಷಾದ ಜನಾಂಗ ಯಾರು ಆ ರೀತಿ ಅಷ್ಟು ತಾಮಸ ಗುಣವನ್ನು ಬೆಳೆಸ್ಕೊಂಡಿದ್ರೆ, ಆ ರೀತಿ ಇದ್ರೆ ಬೆಟರ್ ಆ ಜೀವಿಗಳ ಮಧ್ಯೆನೆ ಅಲ್ಲೇ ಇರ್ಬೋದು. ಸೊ ಅದು ಅವಾಗೇನು ಬರ್ಡ್ಸ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಸೊ ಒಂದೇ ರೀತಿಯ ಹಕ್ಕಿಗಳು, ಒಂದೇ ರೀತಿಯ ಗರಿಗಳಿರೋ ಹಕ್ಕಿಗಳು ಒಟ್ಟಿಗೆ ಇರ್ತಾರೆ. ಸೊ ಆ ರೀತಿ ಅನ್ನುವಾಗ ಈ ರೀತಿ ಜೀವಿಗಳು, ಈ ರೀತಿ ಕ್ರೂರ ಜೀವಿಗಳು, ಇನ್ನೊಂದು ಜೀವಿಗಳು ಅವ್ರ ಮಧ್ಯೆ ಇರೋದು ಬೆಟರ್ ಅಂತ ಅವ್ರಿಗೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎನಿವೆ, ಸೊ ನಾಗರಿಕತೆ ಪ್ರಾರಂಭ ಆಗುವುದು ಅಂದ್ರೆ ನಾವು ಕೇಳೋದು ಆಕ್ಚುಲಿ ವರ್ಣಾಶ್ರಮ ಧರ್ಮದಿಂದ. ವರ್ಣಾಶ್ರಮ 4 ವಿಭಾಗಗಳು, ಅಲ್ಲಿ ಪ್ರತಿಯೊಬ್ಬರು ತಮ್ಮ ಗುಣಗಳ ಅನುಸಾರವಾಗಿ ಅವ್ರು ಮಾಡುವ ಕರ್ತವ್ಯಗಳು. ಅದರ ಮೂಲ ಉದ್ದೇಶ ಪ್ರತಿಯೊಬ್ಬರು ಕೃಷ್ಣನನ್ನು ತೃಪ್ತಿಪಡಿಸ್ಬೇಕು. ಅದು ಅಲ್ಲಿಂದ ನಾಗರಿಕತೆ ಶುರು, ನಿಜವಾದ ನಾಗರಿಕತೆ ಅಲ್ಲಿಂದ ಶುರು ಆಗುತ್ತೆ. ಇಲ್ಲಾಂದ್ರೆ ಕೇವಲ ಸಿಟಿ ಹಳ್ಳಿ ಅಂದ್ರೆ ಅದು ಕೂಡ ನಾಗರಿಕತೆ ಅಲ್ಲ. ಇಲ್ಲೂ ಕೂಡ ಅದೇ ರೀತಿಯ ಒಂದು ನೈಷಾದ ಸ್ವಭಾವದಲ್ಲೇ ಜನರು ಅವರು ಹೇಗೆ ನಮ್ಮ ಕಂಪನಿ ಇನ್ನೊಂದು ಕಂಪನಿನ ಹೇಗೆ ಇದು ಮಾಡೋದು, ಆ ಕಂಪನಿನ ಇದೇ ಕಿತ್ಕೊಳ್ಳೋದು. ಸೊ ಇದೇ ರೀತಿ ಇದ್ದಾಗ ಅದು ಒಂದು ರೀತಿಯ ಅನಾಗರಿಕತೆ, ಈ ತರ ನಿಷಾದ ಸ್ವಭಾವವೇ ಅದು. ಸೊ ಅಲ್ಲೇನೋ ಅದು ದೊಡ್ಡ ನಾಗರಿಕತೆ ಅಲ್ಲ. ಸೊ ಹೀಗೆ ಕಲಿಯುಗದಲ್ಲಿ ಎಲ್ಲವೂ ಕೂಡ ಮೇಲೆ ಕೆಳಗೆ ಉಲ್ಟಾ ಪಲ್ಟಾ ಎಲ್ಲ. ಸೊ ಹಾಗೆ ಇದು ನಾಡಿನಲ್ಲೂ ಕೂಡ ಒಂದು ಹಳ್ಳಿಯಲ್ಲೂ ಇದರಲ್ಲೂ ಕೂಡ ಎಲ್ಲ ಕೂಡ ಇದೇ ರೀತಿಯ ಒಂದು ನಿಷಾದ ಸ್ವಭಾವವೇ ಇದೆ. ಎನಿವೆ, ಸೊ ಇಲ್ಲಿ ವೈದಿಕ ಕಾಲದಲ್ಲಿ ಪ್ರತಿಯೊಂದು ಕೂಡ ತುಂಬಾ ವ್ಯವಸ್ಥಿತವಾಗಿದ್ದು ಇಲ್ಲಿ ಹೇಳ್ತಾ ಇರೋದು ಆ ರೀತಿಯ ವ್ಯಕ್ತಿಗಳು, ಪಾಪಪೂರಿತ ವ್ಯಕ್ತಿಗಳು ಅವರು ನಾಗರಿಕ ಸಮಾಜದಲ್ಲಿ ಇರೋಕ್ಕೆ ಇಲ್ಲ, ಅವರು ಹೊರಗಿರ್ಬೇಕು. ಹೊರಗಿದ್ದು ಅವ್ರಿಗೆ ಒಂದು ಫ್ರೀಡಮ್. ಕಾಡು ಪರ್ವತಗಳಿವೆ, ಅಲ್ಲಿ ಯಾರಿಗೂ ಅಲ್ಲಿ ಯಾರು ಹೋಗಿ ಅವ್ರೇನ್ ಮಾಡಿದ್ರು, ಅಲ್ಲಿ ಕಾಡು ಪ್ರಾಣಿಗಳಿದ್ದಾರೆ, ಅವ್ರಿಗೆ ಯಾರು ಇದು ಮಾಡೋದು. ತುಂಬಾ ವಿಪರೀತವಾದ ಇದಾದಾಗ ಅವಾಗ ಯಾರು ರಾಜ ಹೋಗ್ತಾ ಇದ್ದ, ಬೇಟೆ ಆಡ್ತಾ ಇದ್ದ, ಆ ರೀತಿ ಅಲ್ಲಿ ಕ್ರೂರ ಮೃಗಗಳನ್ನ ಕೊಲ್ತಾ ಇದ್ದ. ಸೊ ಆ ಟೈಮಲ್ಲಿ ಆ ರೀತಿ ಬಹುಶಃ ಈ ರೀತಿ ತುಂಬಾ ನಿಷಾದರು ಅವರಿದ್ದಾರೆ. ಆಗ ಹೋಗಿ ರಾಜರು ಅವ್ರನ್ನ ಕಂಟ್ರೋಲ್ ಹತೋಟಿಲಿ ಇರ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಫ್ರೀಡಮ್, ಅಲ್ಲಿ ಕಾಡು ಪ್ರಾಣಿಗಳಿದೆ, ಅವ್ರು ಹೇಗೆ ಜೀವನ ಮಾಡ್ತಾರೆ ನೀವು ಕೂಡ ಹಾಗೆ ಜೀವನ ಮಾಡ್ಬೋದು ಅಂತ ಅವ್ರನ್ನ ಬಿಟ್ಬಿಡ್ತಾರೆ. ಸೊ ಈ ರೀತಿ ಇಲ್ಲಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ, ನಿಷಾದರು ಅಂತ ಹೇಳ್ತಾರೆ ಅವ್ರ ಬಗ್ಗೆ. ಆದರೂ ಶಿಲ ಪ್ರಭುಪಾದ ಕೊನೆಯ ಭಾವಾರ್ಥದಲ್ಲಿ ಹೇಳ್ತಾರೆ, ಯಾರು ಹಿನ್ನೆಲೆ ಹೇಗಾದ್ರೂ ಇರ್ಬೋದು, ಆದರೆ ಪ್ರತಿಯೊಬ್ಬರು ಅವರು ಕೃಷ್ಣನ ಆಶ್ರಯ ಪಡೆದ್ರೆ ಅವರು ಕೂಡ ಮೇಲ್ ಬರ್ಬೋದು. ಹಿನ್ನೆಲೆ ನಮ್ಮ ಹಿಂದೆ ಜನ್ಮದ ಪೂರ್ವ ಜನ್ಮದ ಕೋಟಿ ವರ್ಷಗಳು, ಕೋಟಿ ಜನ್ಮಗಳ ಇದರಿಂದ ಇರ್ಬೋದು. ಆದ್ರೆ ಇದು ಬದಲ ಮಾಡೋ ಪ್ರಕ್ರಿಯೆ ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಪ್ರಜ್ಞೆಯಿಂದ ನಾವು ಕೇಳ್ತೀವಲ್ಲ, ನಾರದರು ಎಷ್ಟು ಜನ ಆ ತರ ಮಾಡಿರೋದು. ಎಷ್ಟು ಜನ ಅಂದ್ರೆ ಭಾಗವತದಲ್ಲೇ ಕೇಳ್ತೇವೆ ಮುಂದೆ ಮೃಗಾರಿ. ಸೊ ಮೃಗಾರಿ ಅವರು ಇದು ನಿಷಾದ ರೀತಿಯಲ್ಲೇ ವ್ಯಕ್ತಿ. ಮೃಗಾರಿ ಒಬ್ಬ ಬೇಟೆಗಾರ, ಒಬ್ಬ ಅಷ್ಟು ಕ್ರೂರಿ, ಎಲ್ಲ ಪ್ರಾಣಿಗಳನ್ನು ಕೊಲ್ಲೋದು ಅಂದ್ರೆ ಮೊದಲಿಗೆ ಅರ್ಧ ಭಾಗ ಕೊಂದು ಅವರು ನಲಿದು ಅದರಿಂದ ಈ ವ್ಯಕ್ತಿಗೆ ಆನಂದ. ಆ ರೀತಿಯ ವ್ಯಕ್ತಿ. ಆದರೂ ಆ ವ್ಯಕ್ತಿ ನಂತರ ನಾರದರನ್ನು ಆಶ್ರಯಿಸಿದ ಮೇಲೆ ನಾರದರು ಅವರಿಗೆ ಅವರನ್ನು ಉದ್ಧರಿಸ್ತಾರೆ. ಸೊ ಮೊದಲಿಗೆ ಆ ವ್ಯಕ್ತಿ ಕೇಳ್ತಾನೆ, ನಾರದರಿಗೆ ಹೇಳ್ತಾರೆ, ಆಯ್ತು, ಯಾಕಂದ್ರೆ ಮೊದಲಿಗೆ ಅವರಿಗೆ ಆತರ ಪಾಪ ಪುಣ್ಯ ಅನ್ನೋ ಅರಿವು ಇಲ್ಲ.
ಸ್ವಲ್ಪ ಅರಿವು ಬಂದ್ಮೇಲೆ ಅವ್ರು ಕೇಳ್ತಾನೆ, ನನ್ನ ಜೀವನೋಪಾಯ ಹೇಗಾಗುತ್ತೆ? ಓಕೆ, ನೀವ್ ಹೇಳೋದೇನೋ ಸರಿ, ಇದು ಪುಣ್ಯ, ಇದು ಪಾಪ, ಇದು ನಾನು ಮಾಡಬಾರ್ದು, ಇದರಿಂದ ನಂಗೆ ಇದು ಬರುತ್ತೆ. ಆದ್ರೆ ನಾನು ಇವತ್ತು ಹೇಗೆ ನನ್ನ ಜೀವನೋಪಾಯ, ನನ್ನ ಕುಟುಂಬದ ಜೀವನೋಪಾಯ? ಸೊ ನಾರದರು ಹೇಳ್ತಾರೆ, ನಾನ್ ಕಳುಹಿಸ್ತೇನೆ. ಸೊ ಹೇಳ್ತಾರೆ ಹೀಗೆ ಆ ಆಚಾರ್ಯರು ಕೃಷ್ಣನ ಶುದ್ಧ ಭಕ್ತರು. ಸೊ ಅವರ ಇದನ್ನು ನಾವು ಆಶ್ರಯಿಸಿದಾಗ ಅವರು ನಮ್ಮ ಎಲ್ಲ ಇದನ್ನು ಅವರು ಸಲಹುತ್ತಾರೆ, ಅವರು ಪಾಲಿಸುತ್ತಾರೆ. ಸೊ ಕೃಷ್ಣನೇ ಹೇಗೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸೊ ಕೃಷ್ಣನ ಗೀತೆಯಲ್ಲಿ ಹೇಳೋದು, ನಾವು ಕೃಷ್ಣನನ್ನು ಯಾವ ಇದಿಲ್ಲದೆ ನಾವು ಶುದ್ಧ ಭಕ್ತಿ ಸೇರುತ್ತೊಡಗಿದ್ರೆ ಕೃಷ್ಣನೇ ನಮ್ಮನ್ನು ಸಲಹುತ್ತಾನೆ, ಕೃಷ್ಣ ನಮ್ಮನ್ನು ಪಾಲಿಸುತ್ತಾನೆ, ಕೃಷ್ಣನ ರಕ್ಷಿಸುತ್ತಾನೆ. ಸೊ ಹಾಗೆ ನಾರದರು ಕೃಷ್ಣನ ಪ್ರತಿನಿಧಿಯಾಗಿ ಶುದ್ಧ ಭಕ್ತರಾಗಿ, ಸೊ ಅವರು ಕೂಡ ಆ ಸಾಮರ್ಥ್ಯ ಇದೆ. ಸೊ ಅವರು ಹೇಳ್ತಾರೆ, ನಾನೇನಿಗೆ ಏನ್ ಬೇಕು ಜೀವನೋಪಾಯ ಕಳಿಸ್ತೀನಿ. ಸೊ ನಂತರ ಕೆಲವು ಸಮಯ ನಂತರ ನಾರದನಿಗಳು ನೋಡೋಣ ನನ್ನ ಶಿಷ್ಯನು ಹೇಗೆ ಮಾಡ್ತಾ ಇದ್ದಾನೆ, ಹೇಗೆ ಅಭಿವೃದ್ಧಿ ಪಡಿತಾ ಇದ್ದಾರೆ ಭಕ್ತಿಯಲ್ಲಿ ಅಂತ ನೋಡಕ್ಕೆ ಬಂದಾಗ ಹೇಳ್ತಾರೆ, ಆವಾಗ ಆ ವ್ಯಕ್ತಿ ಎಷ್ಟು ಬದಲಾವಣೆ ಪರಿವರ್ತನೆ ಇರುತ್ತೆ ಅಂದ್ರೆ, ಅದೇ ವ್ಯಕ್ತಿ ಒಂದು ಅರ್ಧ ಜೀವವಾಗಿ ಪ್ರಾಣಿಗಳನ್ನು ಕೊಲ್ಲುತ್ತಾ ಇದ್ದು, ಆ ವ್ಯಕ್ತಿ ಒಂದು ಇರುವೆಯನ್ನು ಕೂಡ ಕೊಲ್ಲೋದಕ್ಕೆ ರೆಡಿ ಇಲ್ಲ. ಸೊ ಇರುವೆ ಇವರು ದೂರದಲ್ಲಿ ಬರೋವಾಗ್ಲೇ ಆ ವ್ಯಕ್ತಿ ದಾರಿಯಲ್ಲಿ ಆ ಇರುವೆಗಳಿದೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆಯಿಂದ ಅದನ್ನ ಇದು ಮಾಡಿ ಮತ್ತೆ ಅವರು ನಡ್ಕೊಂಡು ಹೋಗೋದು, ತುಂಬಾ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆ. ಸೊ ಹೀಗೆ ಅವನ ವ್ಯಕ್ತಿಯ ಬದಲಾವಣೆ ಆಗುತ್ತೆ. ಮತ್ತೆ ಹೇಳ್ತಾರೆ, ನಾರದ ಮುನಿಗೆ ಹೇಳ್ತಾರೆ, ನೀವು ನನಗೆ ತುಂಬಾ ಕಳಿಸ್ತಾ ಇದ್ದೀರಾ, ನನಗೆ ಇಷ್ಟು ಆಹಾರ ಅಗತ್ಯ ಇಲ್ಲ ನನಗೆ. ನೀವು ಯಾಕಂದ್ರೆ ಏನಾಗಿರುತ್ತೆ, ಇವರು ಸಾಧು ಪುರುಷನಾದ್ಮೇಲೆ ಆ ಬೇಟೆಗಾರನಿಗೆ ಎಲ್ಲರೂ ಅಲ್ಲಿ ಆ ಹಳ್ಳಿಯಲ್ಲಿ ಅವರೆಲ್ಲಿರ್ತಾರೆ, ಆ ವಾಸ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲರೂ ಕೂಡ ಈ ತರ ಆಗ್ಬಿಟ್ಟಿದ್ಯಾ, ಈ ತರ ಒಂದು ಪ್ರಭಾವ, ಈ ತರ ಒಬ್ಬ ಬೇಟೆಗಾರರು ಇಷ್ಟು ಕಟುಕನು, ಈ ತರ ನಿಷಾದ, ಈ ವ್ಯಕ್ತಿ ಹೀಗೆ ಆಗ್ಬಿಟ್ಟಿದ್ದಾರ. ಸೊ ಹಾಗಾದ್ರೆ ಒಬ್ಬ ಸಾಧು ಪುರುಷನಾಗಿದ್ದಾರ ಅಂತ ಅವ್ರು ಸಾಧು ಪುರುಷನ ಭೇಟಿ ಮಾಡಕ್ ಬರ್ತಾ ಇರ್ತಾರೆ. ಸೊ ಸಾಧು ಪುರುಷನ ಭೇಟಿ ಮಾಡಿದಾಗ ಯಾರೊಬ್ರು ಹಣ್ಣು ತರ್ತಾರೆ, ಯಾರೊಬ್ರು ಧಾನ್ಯ ತರ್ತಾರೆ, ಇನ್ನೊಂದೇನೋ ತರ್ತಾರೆ. ಸೊ ಹಾಗೆ ಅವರು ಹೇಳೋದು, ಬಹಳ ಆಯ್ತು, ವಿಪರೀತವಾಯ್ತು ನೀವು ಕಳಿಸೋದು ನನಗೆ ಅಂತ ನಾರದರಿಗೆ ಇವರು ಯಾರೋ ಅವರು ನಿಷಾದ ರೀತಿಯಲ್ಲಿದ್ದ ಮೃಗಾರಿ ಮತ್ತೆ ಅವ್ರು ಶುದ್ಧ ಭಕ್ತರಾಗ್ತಾರೆ. ಸೊ ಹೀಗೆ ಬಹಳ ನಿದರ್ಶನಗಳಿವೆ. ಸೊ ಶಿಲ ಪ್ರಭುಪಾದರು ಹೇಳಿದಾಗೆ ಯಾರ ಹಿನ್ನೆಲೆ ಹೇಗೆ ಇರ್ಲಿ, ಆ ಭಕ್ತಿಯ ಪ್ರಕ್ರಿಯೆಯನ್ನು ಅವರು ಸ್ವೀಕರಿಸಬೇಕು. ಭಕ್ತಿಯ ಚಟುವಟಿಕೆಗಳನ್ನು ಸ್ವೀಕರಿಸಿದ್ರೆ ಆಗ ವ್ಯಕ್ತಿ ಈ ರೀತಿಯ ಜೀವನದಿಂದ ನಿಷಾದ ಈ ರೀತಿಯ ಪ್ರವೃತ್ತಿಯಿಂದ ಹೊರಗೆ ಬರ್ಬೋದು. ಇಲ್ಲ ಅಂದ್ರೆ ಬೆಟರ್ ಯಾವ ರೀತಿಯ ಇದ್ರೆ ವ್ಯಕ್ತಿಗಳು ಆ ರೀತಿಯಲ್ಲಿ ಹೇಳೋದು, ಒಂದು ಪರ್ವತದಲ್ಲೋ ಒಂದು ಕಾಡಿನಲ್ಲೋ ಇರೋದು ಬೆಟರ್ ಹೇಳಿ. ಕಿರಾತ ಹೂಡಾದ ಪುಲಿಂದ ಪುಲ್ಕಶ ಆಬೀರ ಶುಂಭ ಯವನ ಕಸ ಇದೆ. ಎನ್ನೇಚ ಪಾಪ ವ್ಯಪಾಶ್ರಯಾಶ್ರಯ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಸೊ ಅಲ್ಲಿ ಭಾಗವತ ಕೂಡ ಇನ್ನೊಂದ್ ಕಡೆ ಹೇಳೋದು ಏನ್ ಹೇಳೋದು ಅಂದ್ರೆ, ವ್ಯಕ್ತಿ ಯಾವ ಹಿನ್ನೆಲೆ ಕಿರಾತ ಅಂದ್ರೆ ಇಲ್ಲಿ ಕಿರಾತ ಅಂತ ಕೂಡ ಹೇಳ್ತಾರೆ. ನಿಷಾದ ಕಿರಾತ ಒಂದು ರೀತಿಯಲ್ಲಿ ಆಫ್ರಿಕಾ ಇಲ್ಲ ಕಾಡು ಜನ ಈ ರೀತಿ ನಾಗರಿಕತೆ ಇಲ್ಲದೆ ಇರೋದು. ಸೊ ಈ ರೀತಿ ಹೇಗಾದ್ರೂ ಇರ್ಬೋದು. ಆದ್ರೆ ಒಬ್ಬ ವ್ಯಪಾಶ್ರಯಾಶ್ರಯ, ಕೃಷ್ಣನ ಭಕ್ತನ ಆಶ್ರಯ ಪಡೆದ್ರೆ, ಕೃಷ್ಣನ ಶುದ್ಧ ಭಕ್ತ ಆಚಾರ್ಯರ ಆಚಾರ್ಯೋಪಾಸನಂ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳೋದು ಆಚಾರ್ಯೋಪಾಸನಂ. ಸೊ ತನ್ನ ಪ್ರತಿನಿಧಿಯಾದ ಶುದ್ಧ ಭಕ್ತ ಆಚಾರ್ಯರನ್ನು ನಾವು ಉಪಾಸನೆ ಮಾಡಬೇಕು, ಅವರನ್ನು ಆಶ್ರಯಿಸಬೇಕು. ಸೊ ಆಗ ಈ ರೀತಿ ಬದಲಾಗ್ಬೋದು, ಯಾರು ಕೂಡ ಬದಲಾಗ್ಬೋದು. ಭಗವದ್ಗೀತೆ ಕೃಷ್ಣ ಹೇಳಿದ ಮಾತು ಕೂಡ ಪ್ರಭುಪಾದ ಮತ್ತೆ ಗುರುತಿಸ್ತಾ ಇದ್ದಾರೆ. ಅರ್ಜುನನಿಗೆ ಕೃಷ್ಣ ಹೇಳೋದು, ಯಾರಿಗೂ ಕೂಡ ನನ್ನನ್ನು ಆಶ್ರಯಿಸಿದರೆ ಅವರು ಪರಾಂಗತಿ, ಅವರು ಉನ್ನತ ಗತಿಯನ್ನು, ವೈಕುಂಠ ಲೋಕವನ್ನು, ಗೋಲೋಕವನ್ನು ಅವರು ಪ್ರಾಪ್ತಿ ಮಾಡಬಹುದು. ಓಕೆ, ಏನಾದ್ರೂ ಹೇಳ್ಬೇಕು ಅಂದ್ರೆ ಈ ಶ್ಲೋಕಗಳ ಬಗ್ಗೆ ಹೇಳ್ಬೋದು. ಪ್ರಭುಜಿ, ಹಾ ಮಾತಾಜಿ. ಬಾಹುಕ ಮತ್ತು ನಿಷಾದ ಏನ್ ವ್ಯಕ್ತಿ ಅವರಿಬ್ರು ಯಾರು ಹಾಗಾದ್ರೆ? ಬಾಹುಕ ಹುಟ್ಟಿದ್ದು ಬೇರೆನ ತೊಡೆಯಿಂದ? ಇಬ್ಬರು ಒಂದೇ, ಬಾಹುಕ ನಿಷಾದ ಇಬ್ರು ಒಂದೇ ಇಲ್ಲಿ ಹೇಳ್ತಾ ಇರೋದು. ಒಬ್ಬರಿಗೆ ಹೇಳುದು ಒಬ್ಬರಿಗೆ ಅವರು ಎಲ್ಲ ಪಾಪ ಇದನ್ನು ಹಾಗೆ ಆ ಜನಾಂಗ ಆಗಿ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಪೃಥುಮಹಾರಾಜನ ಇದೆಲ್ಲ ಕೇಳೋದು ನಾವು ಸತ್ಯಯುಗ. ಸೊ ಸತ್ಯಯುಗದಲ್ಲಿ ಇನ್ನು ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಧರ್ಮಿಷ್ಠರೇ, ಅಲ್ಲಿ ಈ ರೀತಿ ಇಲ್ಲ, ಎಲ್ಲರೂ ಕೂಡ ಪರಮಹಂಸರು. ಸೊ ಆ ರೀತಿ ಕೂಡ ಹೇಳೋದಿದೆ. ಸಾಮಾನ್ಯವಾಗಿ ಅಷ್ಟು ರೀತಿಯ ಧರ್ಮದ ಪಾಲನೆ ಇರುತ್ತೆ, ಅಷ್ಟು ರೀತಿಯ ಕಟ್ಟುನಿಟ್ಟಾದ ಇದಿತ್ತು, ಧರ್ಮದ ರಕ್ಷಣೆ ಇತ್ತು. ಆದರೆ
ಆ ಯುಗ ಸಮಯ ಹಾಗೆ ತ್ರೇತ ದ್ವಾಪರ ಕಲಿ ಆಗ್ತಾ ಆಗ್ತಾ ಬೇರೆ ಬೇರೆ ಅಧರ್ಮ ಚಟುವಟಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ನಿಷಾದ ಅನ್ನೋದು ಈ ರೀತಿ ಬಂತು ಅಂತ ಅವರು ಒಂದು ನಾವು ಹೇಳ್ಬೋದು ನಾವು. ಪೃಥ್ವಿ ಯಾರ ಮಗ ಆಗತ್ತೆ? ಪೃಥು ಮಹಾರಾಜ. ಪೃಥು ಮಹಾರಾಜ್ ನೆಕ್ಸ್ಟ್ ಅವ್ರು ಮಂಥನ ಮಾಡ್ತಾರೆ. ಈಗ ನೆಕ್ಸ್ಟ್ ಅಧ್ಯಾಯದಲ್ಲಿ ಕೇಳ್ತೇವೆ ನಾವು. ಅವರ ತೊಡೆಗಳೆಲ್ಲ ಈಗ ಕೈಗಳು, ಬಾಹುಗಳು, ಕೈಗಳು ಇದು ಮಾಡ್ತಾರೆ. ಸೊ ಮೊದಲಿಗೆ ಅವರ ಎಲ್ಲ ಪಾಪದ ಇದೆಲ್ಲ ತೆಗೆದರು ಅವರು. ಆ ರೀತಿ ಇರೋ ಒಂದು ಇದನ್ನು ತೆಗೆದರು. ಮತ್ತೆ ಹೇಗೆ ಹಿಂದೆ ಅವರು ಧ್ರುವ ಮಹಾರಾಜ ವಂಶದಲ್ಲಿ ಅವರೆಲ್ಲರೂ ಕೂಡ ಸತ್ಪುರುಷರಿದ್ರು. ಸೊ ಆ ಒಂದು ಇದನ್ನು ಬೆಳೆಸೋ ಒಂದು ಆ ಸಾಮರ್ಥ್ಯವನ್ನು ಬೆಳೆಸೋ ಒಂದು ರೀತಿ ಇದನ್ನು ಈಗ ಅದರಿಂದ ಪೃಥು ಮಹಾರಾಜರನ್ನ ಅವರು ಇದು ಮಾಡ್ತಾರೆ. ಪೃಥು ಮಹಾರಾಜ ಅವ್ರು ಇನ್ನೊಬ್ಬ ಶುದ್ಧ ಭಕ್ತರು. ಸೊ ಅವ್ರು ಬಂದು ಆ ರೀತಿ ಆ ದೇಹವನ್ನು ಆಶ್ರಯಿಸ್ತಾರೆ. ಸೊ ಎನಿವೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಆತ್ಮ ಆಶ್ರಯಿಸಿದ್ರೆ ಆ ರೀತಿ ದೇಹ ಬೆಳವಣಿಗೆ ಆಗುತ್ತೆ, ಅದು ಜೀವವನ್ನು ವ್ಯಕ್ತಪಡುತ್ತೆ. ಇಲ್ಲ ಅಂದ್ರೆ ಇಲ್ಲ. ಸೊ ಇವರಿಗೆ ಆ ರೀತಿ ಒಂದು ಇದು ಗೊತ್ತಿತ್ತು, ಹೇಗೆ ಆ ರೀತಿ ದೇಹ ತಯಾರಿ ಆದ್ರೆ ಆ ರೀತಿ ಒಂದು ಹೊಸ ಆತ್ಮ ಬಂದು ಅದನ್ನ ಆಶ್ರಯಿಸ್ಬೋದು. ಪರೀಕ್ಷಿತ್ ಮಹಾರಾಜರದು ಕೇಳ್ತೇವೆ ನಾವು. ಪರೀಕ್ಷಿತ್ ಮಹಾರಾಜರು ಭಾಗವತದಲ್ಲಿ ಅಶ್ವತ್ಥಾಮ ಅವರು ಬ್ರಹ್ಮಾಸ್ತ್ರ ಬಿಟ್ಟಾಗ ಆಕ್ಚುಲಿ ಅವರ ದೇಹ ಎಲ್ಲ ನಾಶ ಆಯ್ತು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ತುಂಬಾ ಅಷ್ಟೊಂದು ಅಗ್ನಿ ಬೆಂಕಿ ಅಷ್ಟು ಬಿಸಿ ಇರೋ ಇದು. ಸೊ ಅವ್ರು ಆದ್ರೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ ಅವ್ರು ಅದನ್ನ ಸಹಿಸ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ಅವ್ರ ದೇಹನೇ ಅಲ್ಲಿ ಇದಾಗ್ತಾ ಇದೆ ಅವ್ರಿಗೆ, ಆ ರೀತಿ ಸಹನೆ. ಯಾಕಂದ್ರೆ ಅದಕ್ಕೆ ಹೇಳೋದು ಯಾಕೆಂದ್ರೆ ಆ ತಾಯಿಯ ಗರ್ಭದಲ್ಲೇ ಅವ್ರಿಗೆ ಆ ರೀತಿಯ ಒಂದು ಇದಿತ್ತು, ಅವ್ರಿಗೆ ತಿತಿಕ್ಷಾ, ಅವ್ರಿಗೆ ಒಂದು ಸಹನೆ ಮಾಡುವ ಒಂದು ಶಕ್ತಿ ಇತ್ತು. ನಂತರ ಭಗವಂತನವರಿಗೆ ಮತ್ತೆ ಇನ್ನೊಂದು ಹೊಸ ದೇಹ ಕೊಟ್ಟದ್ದು ಅಂತ ಹೇಳ್ತಾರೆ. ಆ ಅಶ್ವತ್ಥಾಮನ ಪ್ರಭಾವದಿಂದ ಮೊದಲಿಗೆ ಅವರು ತಾಯಿಯ ಗರ್ಭದಲ್ಲಿ ಸಿಕ್ಕಿದ ದೇಹ ನಷ್ಟ ಆಗಿತ್ತು. ಆದ್ರೆ ಮತ್ತೆ ಬ್ರಹ್ಮಾಸ್ತ್ರವನ್ನು ಕೃಷ್ಣನು ಮಾಡಿದ್ಮೇಲೆ ನಂತರ ಹೊಸ ದೇಹವನ್ನು ಕೊಟ್ಟು ಅವರು ತಾಯಿ ಗರ್ಭದಲ್ಲಿ ಮತ್ತೆ ಅವ್ರ ಜೀವನ ಮುಂದುವರಿಸ್ತಾರೆ. ಸೊ ಹೀಗೆ ನಾವು ಕೇಳೋದು. ಸೊ ಆ ರೀತಿ ವ್ಯಕ್ತಿ, ಅಷ್ಟು ಸಹನೆ ಇರೋ ವ್ಯಕ್ತಿ ಹೇಗೆ ಒಂದು ಸಲ ಶಾಮಿಕ ಋಷಿ ಅವರ ಒಂದು ಚಿಕ್ಕ ಇದು ಅಗೌರವ ಮಾಡಲಿಲ್ಲ ಅವರು, ಆ ರೀತಿ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದರಿಂದ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರು. ಸೊ ಎನಿವೆ ಆ ರೀತಿ ದೇಹವನ್ನು ಆಶ್ರಯಿಸಿ ಆತ್ಮ ಮತ್ತೆ ಇದನ್ನು ಜೀವದ ಲಕ್ಷಣಗಳನ್ನು ತೋರಿಸೋದು. ಇನ್ನ ಪ್ರಭುಪಾದರು ಹೇಳ್ತಾರೆ ಈ ತರ ನಾವು ಇದು ನಮ್ಮದೇ ಇರೋದು ಅಂತ ಅಲ್ಲ, ಈ ತರ ಹೇಗೆ ಮೃತ ದೇಹದಿಂದ ಬಂತು ಅಂತ ಹೇಳ್ತಾರೆ. ಹೀಗೆ ಮಹಾರಾಜ ವೇನನ ಮೃತದೇಹದಿಂದ ಇನ್ನೊಂದು ದೇಹವು ಮೂಡಿ ಬರುವುದು ಅಸಂಭವವಾಗಿತ್ತೆಂದು ಭಾವಿಸಬಾರದು. ಅದು ಮಹಾ ತಪೋಧನರಾದ ಮಹರ್ಷಿಗಳು ನಡೆಸಿದ ಅತ್ಯಂತ ಕೌಶಲಪೂರ್ಣ ಕ್ರಿಯೆ. ಅವ್ರಿಗೆ ಸಾಧ್ಯ ಆಗುತ್ತೆ, ಅವ್ರಿಗೆ ಕೌಶಲಪೂರ್ಣ ಕ್ರಿಯೆ. ಈ ರೀತಿ ಬಹಳ ಹಲವು ನಾವು ಇದು ಕೇಳ್ತೇವೆ ಶಾಸ್ತ್ರದಲ್ಲಿ, ಭಾಗವತದಲ್ಲೂ ಕೂಡ ಬಹಳ ಸಲ ಕೇಳ್ತೇವೆ. ಶುಕ್ರಾಚಾರ್ಯರು ಕೂಡ ಒಮ್ಮೆ ಬಲಿ ಮಹಾರಾಜು ಅವರೆಲ್ಲರೂ ಕೂಡ ಅವರ ಅಂತ್ಯ ಆಗಿರುತ್ತೆ. ಮತ್ತೆ ಅವರು ಮೃತ ಸಂಜೀವಿನಿ ಅಂತ ಒಂದು ಇದರಲ್ಲಿ ಇದರಲ್ಲಿ ಎಲ್ಲ ಇವರೆಲ್ಲ ಬಲಿ ಮಹಾರಾಜ ಮತ್ತೆ ಅವನ ಅನುಯಾಯಿಗಳೆಲ್ಲ ಅಲ್ಲಿ ದೇಹವನ್ನು ಹಾಕಿ ಅವರು ಪುನರ್ಜೀವನಗೊಳಿಸ್ತಾರೆ. ಇಲ್ಲಿ ಈ ರೀತಿ ಮಾಡ್ತಾ ಇಲ್ಲ. ಇಲ್ಲಿ ಇವರು ಹೊಸ ನೆಕ್ಸ್ಟ್ ಒಳ್ಳೆ ಪೀಳಿಗೆ ಬರೋ ಒಂದು ಇದನ್ನ ಮಾಡ್ತಾ ಇಲ್ಲ. ವೇಣ ಮಹಾರಾಜ ಆಯ್ತು, ವೇಣ ಮಹಾರಾಜನಿಗೆ ಅವನಿಗೆ ಅವಕಾಶ ಕೊಟ್ಟು ಆಯ್ತು, ಅವನು ಉಪಯೋಗಿಸ್ಕೊಳ್ಳಿಲ್ಲ ಅವಕಾಶ. ಸೊ ಹಾಗೆ ಅವನಿಗೆ ದಂಡನೆ ಕೊಟ್ಟು ಆಯ್ತು ಅವರು. ಸೊ ಅವರನ್ನು ಮತ್ತೆ ಅವರು ಉಳಿಸ್ಲಿಲ್ಲ. ಅವರು ಮತ್ತೆ ಹೊಸ ನೂತನ ಇನ್ನೊಬ್ಬ ವ್ಯಕ್ತಿ ಅನ್ನು ಅವ್ರು ಸೃಷ್ಟಿ ಮಾಡ್ತಾರೆ. ಹರೇ ಕೃಷ್ಣ. ಪ್ರಭುಜಿ, ನಿನ್ನೆದಕ್ಕೆ ಒಂದು ಶಾಂತಿ ರೂಪಿಣಿಯ